ಪೆರುವಾಯಿ ಫಾತಿಮಾ ಮಾತೆಯ ದೇವಾಲಯ ಮತ್ತು ಹ್ಯುಮ್ಯಾನಿಟಿ ಸಂಸ್ಥೆಯ ನೇತೃತ್ವದಲ್ಲಿ ಮನೆಗಳ ಹಸ್ತಾಂತರ ಮತ್ತು ಆಶೀರ್ವಚನ ಕಾರ್ಯಕ್ರಮವು ಫಾತಿಮಾ ಮಾತೆಯ ದೇವಾಲಯದಲ್ಲಿ ನಡೆಯಿತು. ಮಂಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಸಾಲ್ಡಾನ ಮನೆಗಳ ಹಸ್ತಾಂತರವನ್ನ ಮಾಡಿ ಆಶೀರ್ವಚನ ನೀಡಿ ಮಾತನಾಡಿ, ಮನೆ ನಿರ್ಮಾಣ ಕಾರ್ಯ ಮಹತ್ವದ ಕಾರ್ಯವಾಗಿದೆ. ಪೆರುವಾಯಿ ಎಂಬ ಗ್ರಾಮೀಣ ಭಾಗದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಮನೆ ನಿರ್ಮಿಸಿ ಹಸ್ತಾಂತರ ಮಾಡಿರುವ ಕಾರ್ಯ ಶ್ಲಾಘನೀಯವಾದುದು. ಇಂತಹ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. संपूर्ण देवसार मात तो हांगासर ना आमच्या परिसरांत ताका आमी आसलो जाल्यार भायर धांवडयता. आमचें तें अशें बरेंपण तें आकर्शीत करचें आनी कशें तें आकर्शीत केलें पळया फाटल्या 3 म्हयन्यांनी खंयसर बरेंपण जाता की आमी हाताक हात मेळयलो आनी अजापां घडलीं. म्हाका निजावन अजाप भोगता. ಪೆರುವಾಯಿ ಫಾತಿಮಾ ಮಾತೆಯ ದೇವಾಲಯದ ಧರ್ಮಗುರು ವಿಶಾಲ್ ಮೋನಿಸ್ ಅವರು ಮಾತನಾಡಿ, ಪ್ರತಿಯೊಬ್ಬರ ನಿಸ್ವಾರ್ಥ ಸೇವೆ ಹಾಗೂ ಸಹಕಾರದಿಂದ ಇಂತಹ ಕಾರ್ಯ ಯಶಸ್ವಿಯಾಗಲು ಸಾಧ್ಯವಾಗಿದೆ ಎಂದು ಹೇಳಿದರು. एक नवें घर आणि 2 घराची नवीकृत करचे वावर आमी हातीन घेतलो. ह्या वावरांत आमी जायतें शिकल्या. लायक आनी धर्मीक मुखेलपण, ऑनलायन आनी ऑफलायन मेतेरपण, धर्मीक संघटना, लायक संघटना आणि सामाजिक संघटना संगता मेळून मॅजिक करूंक जाता म्हणून ह्या वावरांत आमकां कळीत जालें. ಮನೆ ನಿರ್ಮಿಸಲು ಸಹಕಾರ ನೀಡಿದ ಮಾಣಿಲ ಪೆರುವಾಯಿ ಮತ್ತು ಅಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಹಾಗೂ ದಾನಿಗಳನ್ನ ಸನ್ಮಾನಿಸಲಾಯಿತು. 2 ಮನೆ ನಿರ್ಮಿಸಲು ಶಿಲಾನ್ಯಾಸ ನಡೆಸಲಾಯಿತು. ಈ ಸಂದರ್ಭ ಮಾಣಿಲ ಚರ್ಚಿನ ಧರ್ಮಗುರು ಪೌಲ್ ಡಿಸೋಸಾ, ಹ್ಯುಮ್ಯಾನಿಟಿ ಗೆಳೆಯರ ಬಳಗದ ಸಂಸ್ಥೆಯ ಸ್ಥಾಪಕಾಧ್ಯಕ್ಷ ರೋಷನ್ ಬೆಳ್ಮನ್, ಮೌರಿಸ್ ಡಿಸೋಸಾ, ಪೆರುವಾಯಿ ಫಾತಿಮಾ ಮಾತೆಯ ದೇವಾಲಯದ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ವಿನ್ಸೆಂಟ್ ಡಿಸೋಸಾ, ಕಾರ್ಯದರ್ಶಿ ವಿಲಿಯಂ, ಸಂತೋಷ್ ಮೊಂತೇರು, ದೀಕ್ಷಿತಾ ಡಿಸೋಸಾ, ವಿಲ್ಫ್ರೆಡ್ ಡಿಸೋಸಾ ಭಾಗವಹಿಸಿದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.